ತುಂಬ ಖಾರ ಇಲ್ಲ. ಖಾರ ಇಲ್ಲ, ಅದೇ ಇದೆ. ಮತ್ತೆ ಏನು ನೀವು ಉದ್ದ ಉದ್ದ ಏನು ಕ್ಯಾರೆಟನ್ನು ಹೌದು ಪೀಸ್ ಮಾಡಿದ್ರಲ್ಲ, ಅದರದ್ದು ಪೀಸ್ ಹಾಗೆ ಸಿಗ್ತುಂಟು ನೋಡಿ, ಅದು ಚೆನ್ನಾಗುಂಟು. ಮತ್ತೆ ಇದು ಏನು ಕ್ಯಾರೆಟ್ ಅಷ್ಟೇ ಬೆಂದರೆ ಚೆನ್ನಾಗಿರುತ್ತಲ್ಲ, ತುಂಬ ಬೆಂದರೆ ಪಿಚುಕ ಆಗ್ತದೆ. ಎಂತಾಗ್ತದೆ? ಪಿಚಿಕ್ ಆಗ್ತದೆ. ಬಾಯಿಗೆ ಸಿಗ್ಬೇಕು, ಅದು ಸ್ವಲ್ಪ ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕು. ಗಟ್ಟಿ ಇರಬೇಕು. ಹೌದು. ವಿರಾಮದ ಬಳಿಕ ಮತ್ತೆ ನಡಲ ಪ್ರೀಮಿಯಂ ರಿಫೈಂಡ್ ಸಂಪರ್ ಆಯಿಲ್ ಅರ್ಪಿಸುವ ನಮ್ಮ ಸೂರಿಸಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಜ್ಯೋತಿ, ನಾನು ಸಾಗಲಾಗಿರುವಂತಹ ಒಂದು ಕೋಳಿ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ಲಾಗಿ ಇನ್ನೊಂದು ಡಿಶ್ ಮಾಡ್ತಾರೆ ಹೇಳಿದರು, ಏನು ಅಂತ ಅವ್ರ ಜೊತೆಗೆ. ಎಸ್ ಮ್ಯಾಮ್, ಇವಾಗ ಸ್ಪೆಷಲ್ಲಾಗಿ ಯಾವುದು? ಕ್ಯಾರೆಟ್ ಮತ್ತು ಕ್ಯಾಬೇಜ್. ಇದು ಕ್ಯಾರೆಟ್ ಮತ್ತು ಕ್ಯಾಬೇಜ್ ಎರಡು ಕೂಡ ಕೇಕಿಂದ ಸ್ಟಾರ್ಟ್ ಆಗ್ತದೆ, ಎರಡು ಮಿಕ್ಸ್ ಮಾಡಿ. ಹಾಂ, ಓಕೆ, ಸ್ಟಾರ್ಟ್ ಮಾಡುವ. ಫಸ್ಟಿಗೆ ಎಲ್ಲನೂ ಈಗ ಮಿಕ್ಸ್ ಮಾಡಿ. ಫಸ್ಟಿಗೆ ಕ್ಯಾಬೇಜ್ ಮತ್ತು ಕ್ಯಾರೆಟ್ ತಗೊಂಡು ನೀವು ತುರದೇ ತಂದಿದ್ದೀರಾ ಈಗ? ಹಾಂ, ಎಲ್ಲ ರೆಡಿಯಾಗಿ. ಓಕೆ, ಕ್ಯಾರೆಟ್ ಅಂತೂ ಸ್ವಲ್ಪ ಉದ್ದ ಉದ್ದ ಕಟ್ ಮಾಡಿ, ಸ್ವಲ್ಪ ಉದ್ದ ಉದ್ದ ಇರಲಿ. ಉದ್ದ ಉದ್ದ, ಓಕೆ. ಅಂದರೆ ಪೀಸ್ ಹಾಗೆ ಸಿಗಬೇಕು ಅಂತೇಳಿ. ಹಾಂ, ಓಕೆ. ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ತೀರಾ? ನಾವು ಮತ್ತು ಉಪ್ಪು. ಉಪ್ಪಲ್ಲ, ಕಡಲೆ ಹಿಟ್ಟು ಈ ಥರ ಯೂಸ್ ಮಾಡುವಾಗ ಹಿಂಗೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಓಕೆ. ಅರಿಶಿನ ಪುಡಿ, ಅರಿಶಿನ ಈ ಕಲರಿಗೆ ಸ್ವಲ್ಪ. ಹಾಂ, ಓಕೆ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಬರುತ್ತೆ, ಇದೊಂದು ಟೇಸ್ಟ್ ಗಮ್ಮತ್ತು ಕೊಡುತ್ತೆ. ಅಕ್ಕಿ, ಆಮೇಲೆ ಮೆಣಸಿನ ಮೆಣಸು. ಓಕೆ, ಖಾರಕ್ಕೆ ಎಸ್. ಖಾಲಿ ಮೆಣಸು ನೋಡಿ ಹಾಕಿದರೆ ಸಾಕಾಗುತ್ತಾ ಖಾರಕ್ಕೆ? ಹಾಂ, ಸಾಕು ಸಾಕಲ್ಲ. ಹಸಿರು ಮೆಣಸಿನಕಾಯಿ ಹಾಕಿದರೆ ಬಾಯಿಗೆ ಸಿಗ್ತದೆ. ಬಾಯಿಗೆ ಸಿಗುತ್ತೆ, ಅದು ಆಗಿವಾಗೆಲ್ಲ ಖಾರ ಆಗ್ತದೆ. ಆಗ ಪುಡಿ ಹಾಕಿದರೆ ಸ್ವಲ್ಪ ಮಿಕ್ಸ್ ಆಗ್ತದೆ. ಹೌದು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಓಕೆ. ನೀರೇನು ಆ್ಯಡ್ ಮಾಡಬೇಕು? ನೀರು ಹಾಕಬೇಕು ಲಾಸ್ಟಿಗೆ. ಇದು ಕಾರ್ನ್ಫ್ಲೋರ್. ಓಕೆ. ಸೊ ಒಂದು ಸ್ಪೂನ್ ಅಷ್ಟು? ಹಾಂ, ಒಂದು 2 ಟೀ ಸ್ಪೂನ್ ಅಷ್ಟು. ನಾವು ಇದು ಕ್ಯಾಬೇಜ್ ಕ್ಯಾರೆಟ್ ಎಲ್ಲ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತುರ್ದು, ನಮಗೆ ಎಷ್ಟು ಬೇಕು ಅಷ್ಟು. ಮನೆಯಲ್ಲಿ ಒಂದು 2-3 ಜನ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಆಗಿ. ಹೌದು. ಅಕ್ಕಿ, ಇದು ಕಡಲೆ ಅಕ್ಕಿ, ಕಡಲೆ ಹಿಟ್ಟು ಎಲ್ಲವನ್ನು ಒಟ್ಟಿಗೆ ಹಾಕಿ ನೀರು ಹಾಕೊಳ್ಳೋದಾ? ಇದು ಕೂಡ ಜಾಸ್ತಿ ಕೆಲಸ ಇಲ್ಲ. ನಾವೇನು ಕ್ಯಾರೆಟ್ ಮತ್ತು ಕ್ಯಾಬೇಜನ್ನು ತುರಿದಿಟ್ಕೊಳ್ಳೋದೇ ಕೆಲಸ ಅಲ್ಲ. ನಾವು ಆಯಿಲ್ ಬೆಚ್ಚಗೆ ಇಡೋದಾ? ಓಕೆ. ಸ್ವಲ್ಪ ನೀರು ಕೊಡಿ. ನೀರು ಬೇಕಲ್ಲ, ಹಾಕಿ ಜಾಸ್ತಿ ಬೇಕಾಗುತ್ತಾ? ಸಾಕು. ಮತ್ತೆ ಜಾಸ್ತಿ ಬೇಕಾದರೆ ಹಾಕೊಂಡ್ರೆ, ನೀರು ಜಾಸ್ತಿ ಇದ್ದರೆ ಕಡಲೆ ಹಿಟ್ಟು ಜಾಸ್ತಿ ಹಾಕೋಬೇಕಲ್ಲ. ಓಕೆ. ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಎಣ್ಣೆ ಇಡುವ, ಆಯಿಲ್ ಇಡೋದಲ್ಲ. ಓಕೆ. ಎಸ್, ನಾವು ಆವಾಗಲೇ ಬೆಳೆಸಿದ ಆಯಿಲನ್ನು ಯೂಸ್ ಮಾಡ್ಕೊಳ್ಳೋದು. ಎಸ್ ಮ್ಯಾಮ್, ಆಯಿಲ್ ಅಂತೂ ಆಲ್ಮೋಸ್ಟ್ ಬಿಸಿಯಾಗಿದೆ. ಬಿಸಿ ಆಗಿದೆ ಅಂತ ಕಾಣುತ್ತೆ. ಈಗ ನಾರ್ಮಲಾಗಿ ಈಗ ಕ್ಯಾಬೇಜಿಂದ ಗೋಬಿ ಎಲ್ಲ ಮಾಡ್ತೇವೆ, ಅಂದರೆ ಕ್ಯಾಬೇಜ್ ಮಂಚೂರಿ ಥರ ಎಲ್ಲ. ಇದು ಈ ಥರದ್ದು ಫಸ್ಟ್ ಟೈಮ್ ಮಾಡೋದು. ಅಂದರೆ ಕ್ಯಾಬೇಜ್ ಮಂಚೂರಿ ಮಾಡುವಾಗ ಕೂಡ ಈ ಥರ ಫ್ರೈ ಮಾಡ್ಲಿಕ್ಕೆ ಉಂಟಲ್ಲ? ಅದು ಸೇಮ್ ಹಾಗೆ ಬರುತ್ತಾ? ಇಲ್ಲ, ಇದು ಬೇರೆ ಥರ ಬರ್ತದೆ. ನಾವು ಪಕೋಡ ಥರ ಮಾಡ್ತೀವಲ್ಲ, ಕಡಲೆ ಪುಡಿ ಕಾರ್ನ್ಫ್ಲವರ್ ಎಲ್ಲ ಹಾಕಿ, ಅದರ ಫ್ಲೇವರೇ ಬೇರೆ. ಬರುತ್ತೆ. ಇಲ್ಲರಿ, ಇದನ್ನೇ ನಾವೀಗ ರೆಡಿ ಮಾಡಿ ಪಕೋಡ ಥರ ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಏನು ಚಿಲ್ಲಿ ಥರ ಎಲ್ಲ ಮಾಡ್ಬೋದಾ? ಮಾಡ್ಬೋದು. ನೀವು ಟ್ರೈ ಮಾಡಿದ್ದೀರಾ? ಕಬಾಬ್ ಮಸಾಲ ಎಲ್ಲ ಹಾಕಿ ಚಿಲ್ಲಿ ಥರ ಟೊಮೆಟೊ ಎಲ್ಲ ಹಾಕಿ ಗಮ್ಮತ್ತು ಮಾಡಿದರೆ ಸೂಪರ್ ಆಗ್ತದೆ. ಸ್ಪೆಷಲ್ ಡಿಶ್ ಆಗುತ್ತೆ. ಅದು ಚಿಕನ್ಗೆಲ್ಲ ಮಾಡಿದ್ದು. ಹಾಂ, ಚಿಕನ್ ಯಾವ ಥರ ಎಣ್ಣೆ ಬಿಸಿಯಾಗಿರ್ಬೋದಾ ಅಂತ. ಓಕೆ. ಕ್ಯಾರೆಟ್ ಹೀಗೆ ಇದ್ರೆ ಬರೀ ಪಾಯಸ ಮಾಡ್ಬೋದು, ಹಲ್ವಾ ಮಾಡ್ಬೋದು, ಪಕೋಡ ಸಹ ಮಾಡಿ ತುಂಬ ವೆರೈಟಿ ಮಾಡ್ಬೋದು. ಇವತ್ತು ನೀವು ಪಕೋಡ ಮಾಡ್ತಿದ್ರಲ್ಲ? ಹೌದು. ಓಕೆ. ಇದು ನಾರ್ಮಲಾಗಿ ಊಟಕ್ಕೆ ಕೂಡ ತಗೊಳ್ಬೋದಾ ಅಂತಲ್ಲ? ನೀವು ಖಾರ ಎಲ್ಲ ಹಾಕಿದ ಕಾರಣ ಊಟದ ಜೊತೆ ಎಲ್ಲ ಸ್ವಲ್ಪ ಖಾರ ಜಾಸ್ತಿ. ತರಕಾರಿ ಹಾಂ, ಪ್ರಿಯರಿಗೆಲ್ಲ ಒಳ್ಳೆಯದು. ಹೌದು. ಹಾಗಾದ್ರೆ ನಾನಂತೂ ಜಾಸ್ತಿ ತರಕಾರಿ ಪ್ರಿಯ, ಹಾಗಾಗಿ ನನಗೆ ಈ ಥರದ್ದೆಲ್ಲ. ನಾನ್ ವೆಜ್ ತಿನ್ನದವರಿಗೆ ಸೈಡ್ಗೆ ಫ್ರೈ ಮಾಡಿ. ಹೌದು. ಇದರ ಜೊತೆ ಪನ್ನೀರ್ ಸಹ ಹಾಕ್ಬೋದು. ಪನ್ನೀರ್ ಹಾಕ್ಬೋದು, ಸಣ್ಣಗೆ ಕಟ್ ಮಾಡಿ. ಈಗ ಆಸೆ ಹುಡ್ತಾ ಇದ್ದೀರಾ? ಪನ್ನೀರ್ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತಲ್ಲ, ಅದು ಟೇಸ್ಟ್. ಅಂದರೆ ಈಗ ನಾವು ಕಾರ್ನ್ಫ್ಲವರ್ ಹಾಕಿ ಕಾರಣ ಏನು ಅದು ಸ್ಪ್ರೆಡ್ ಆಗಲ್ಲ. ಹೌದು. ಹಾಗಾಗಿ ಪನ್ನೀರ್ ಕೂಡ ಹಾಕ್ಬೋದು ಅಂತ. ಬಿಡಿ ಇರ್ತದೆ. ಹೌದು. ಪನ್ನೀರ್ ಹಾಕಿದ್ರೆ ಸ್ವಲ್ಪ ರಿಚ್ ಆಗ್ತದಲ್ಲ? ಹೌದೌದು.
ಈಸಿಯಲ್ಲಿ ಮಾಡೋದಾದರೆ ಈ ಥರ ಮಾಡ್ಕೊಳ್ಳೋದು. ಹೌದು, ಅರ್ಜೆಂಟಿಗೆ ಮಳೆ ಬಂತು ಅಂಗಡಿ ಹೋಗಿ ಏನು ತರಲಿಕ್ಕಾಗಲ್ಲ, ಹೌದು, ಮನೇಲಿ ಈಗ ಬಿಸಿ ಬಿಸಿ ಏನಾದ್ರು ತಿನ್ನಬೇಕು ಅಂತ ಹೇಳಿದ್ರೆ ಈ ಥರ ಮಾಡ್ಕೊಳ್ಳೋದು. ಕ್ಯಾರೆಟ್ ಕ್ಯಾಬೇಜ್ ಎಲ್ಲ ಹೇಗೂ ಇರುತ್ತೆ ಪದಾರ್ಥಕ್ಕೆ ತಂದಿದ್ದು, ಆ ಥರ ಎಲ್ಲ ಈಸಿಯಲ್ಲಿ ಮಾಡ್ಕೊಳ್ಬೋದಲ್ಲ. ಮತ್ತು ಈ ಮಳೆಗಾಲ ಏನಾದರೂ ತಿಂದ್ಕೊಂಡೇ ಇರಬೇಕು ನೋಡಿ. ಹೌದು, ಬಿಸಿ ಏನಾದರೂ ಇರುತ್ತೆ ಚೆನ್ನಾಗಿ, ಎಣ್ಣೆದು ಆಯಿಲಲ್ಲಿ ಹುರಿದು ತಿಂದರೆ ಇನ್ನೂ ಗಮ್ಮತ್ತಿರುತ್ತೆ. ಮತ್ತು ಸ್ವಲ್ಪ ಖಾರದ್ದೇ ಜಾಸ್ತಿ ಅಲ್ಲ ಈ ಟೈಮಲ್ಲೆಲ್ಲ, ಖಾರ ಈಗ ತಿನ್ಬೋದು. ಹಾಂ, ಮಳೆಗಾಲೆಲ್ಲ ಜಾಸ್ತಿ ಖಾರನೇ ಬೇಕಾಗ್ತದೆ. ಹಾಗೆ ಊಟದ ಜೊತೆ ಕೂಡ ಇದು ತಗೊಳ್ಬೋದು. ಗ್ಯಾಸ್ ಆಫ್ ಮಾಡುದಾ? ಓಕೆ, ಡೈರೆಕ್ಟಿಗೆ ತಗೊಳ್ಳೋದಾ? ಎಸ್, ಬಿಸಿ ಬಿಸಿ ಆದಂಥ ಪಕೋಡ. ಆವಾಗ ಮಾಡಿದ್ದು ಯಾವುದು? ಹಲಸಿನ ಹಣ್ಣಿನ ಪೋಡಿ. ಹಾಂ, ನನಗೆ ನೋಡಿ ಅಲ್ಲಿ ಕನ್ಫ್ಯೂಸ್ ಆಯಿತು, ಪೋಡಿ ಮತ್ತು ಪಕೋಡದಲ್ಲಿ ಕನ್ಫ್ಯೂಸ್ ಆಯಿತು. ನೋಡಲಿಕ್ಕೆ ಮಾತ್ರ ಈರುಳ್ಳಿ ಬಜ್ಜಿ ತನಕ ಕಾಣ್ತುಂಟು, ಬಟ್ ಕ್ಯಾರೆಟನ್ನು ಉದ್ದ ಕಟ್ ಮಾಡಿದ ಕಾರಣ ಟೇಸ್ಟ್ ಅಂತೂ ಗಮ್ಮತ್ತಿದೆ. ನಮಗೆ ಸೈಜ್ ಹೇಗೆ ಬೇಕು ಹಾಂ, ಹೌದು. ಈ ಥರ ಮಾಡೋದಾದರೆ ಉದ್ದ ಇದ್ದರೆ ಚೆನ್ನಾಗಿರುತ್ತಲ್ಲ. ಹೌದೌದು, ಅದು ತೀರಾ ಪುಡಿ ಆದರೆ ಬಾಯಿಗೆ ಗೊತ್ತು ಆಗಲ್ಲ. ಮತ್ತು ನೋಡಿ, ನೀವು ಕಾರ್ನ್ಫ್ಲವರ್ ಹಾಕಿದ ಕಾರಣ ಸ್ವಲ್ಪ ಕೂಡ ಆಯಿಲಲ್ಲಿ ಏನು ಇಲ್ಲ, ಅದು ಗಟ್ಟಿಯಾಗಿ ಅಂಟ್ಕೊಳ್ತದೆ. ಓಕೆ, ಇನ್ನು ಸರ್ವ್ ಮಾಡ್ಕೊಳ್ಳೋದಲ್ಲ. ಓಕೆ, ರೆಡಿಯಾಗಿದೆ ಈಗ. ಓಕೆ, ರೆಡಿ ಅಲ್ಲ ಈಗ? ಕ್ಯಾರೆಟ್ ಕ್ಯಾಬೇಜ್ ಪ್ಲೇಟ್ ಅಂತೂ ರೆಡಿಯಾಗಿದೆ ನೋಡಿ. ಕ್ಯಾಬೇಜ್ ಮತ್ತು ಕ್ಯಾರೆಟ್. ಓಕೆ, ಕ್ಯಾಬೇಜ್ ಮತ್ತು ಕ್ಯಾರೆಟಿನ ಪಕೋಡ ರೆಡಿಯಾಗಿದೆ. ಪಕೋಡ ಅಂತೂ ರೆಡಿಯಾಗಿದೆ. ನೀವು ಕ್ಯಾಬೇಜ್ ಮತ್ತು ಕ್ಯಾರೆಟ್ ಅಂತ ಗೊತ್ತಾಗಲಿಕ್ಕೆ ಮೇಲ್ಗಡೆ ಅಂದರೆ ಈ ಥರ ಎಲ್ಲ ಏನು ಅದು ಸ್ವಲ್ಪ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ಚೆನ್ನಾಗಿರುತ್ತೆ. ಪರಿಮಳ ಅಂತೂ ಸ್ಪೆಷಲ್ ಆಗಿ ಬರ್ತುಂಟು ಮ್ಯಾಮ್. ಹೌದು, ಟೇಸ್ಟ್ ಮಾಡೋಲ್ಲ ಹಾಗಾದ್ರೆ ಈಗ? ಟೇಸ್ಟ್ ಮಾಡಿ. ಓಕೆ, ಜ್ಯೋತಿ ಮ್ಯಾಮ್ ಸಾಕಾಗಿರುವಂತಹ ಕ್ಯಾರೆಟ್ ಮತ್ತು ಕ್ಯಾಬೇಜ್ ಹಾಕಿ ಸ್ಪೆಷಲ್ ಆಗಿ ಪಕೋಡ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಕ್ಯಾಬೇಜ್ ಕ್ಯಾರೆಟ್ ಪಕೋಡ ತಯಾರಿಸುವ ವಿಧಾನ. ಮೊದಲಿಗೆ ಕ್ಯಾರೆಟ್ ಹಾಗೂ ಕ್ಯಾಬೇಜ್ ತುರಿಗೆ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ ಪುಡಿ, 2 ಚಮಚದಷ್ಟು ಕಾರ್ನ್ಫ್ಲವರ್, ಅರ್ಧ ಕಪ್ ಕಡಲೆ ಹಿಟ್ಟು, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಆನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಕ್ಯಾಬೇಜ್ ಕ್ಯಾರೆಟ್ ಪಕೋಡ ಸಿದ್ಧ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಪಕೋಡ ಮತ್ತು ಇನ್ನೊಂದು ಪೋಡಿ ಅಲ್ಲ? ಫಸ್ಟ್ ಒಂದು ಪೋಡಿಯಿಂದ ನೋಡುವಲ್ಲ? ಪೋಡಿ ನೋಡಿ. ಓಕೆ, ತಗೊಳ್ಳಿ. ಒಂಥರ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಅಂತ ಕಾಣುತ್ತಲ್ಲ. ತುಂಬ ಸಿಹಿ ಇಲ್ಲ. ಹಲಸಿನ ಹಣ್ಣಿದೆ, ಸ್ವೀಟ್ ಉಂಟು, ಚೆನ್ನಾಗುಂಟು. ಆ್ಯಕ್ಚುಲಿ ಇದು ಇಷ್ಟೇ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತಲ್ಲ. ಇನ್ನೊಂದು ಅದೇ ನಾನೇ ಮುಳುಕ ಅಂತ ಹೇಳ್ತಿದ್ರಲ್ಲ, ಅದು ಇನ್ನೂ ಸ್ವಲ್ಪ ಜಾಸ್ತಿ ಸ್ವೀಟ್ ಇರುತ್ತೆ, ಅದಕ್ಕೆ ಬೆಲ್ಲ ಹಾಕ್ತಾರೆ. ಇದು ನಾರ್ಮಲ್ ನಾವು ಅಕ್ಕಿ ಮತ್ತು ಹಲಸಿನ ಹಣ್ಣು ಹಾಕಿರುವ ಚೆನ್ನಾಗಿ ಮ್ಯಾಮ್. ಚಹಾದ ಎಲ್ಲ ಹಾಗೆ ತಗೋಬೋದು. ಇಷ್ಟು ಸಿಹಿ ಇದ್ದರೆ ಎಲ್ಲರೂ ತಗೋಬೋದು. ಸಕ್ಕರೆ ಎಲ್ಲ ಹಾಕಬಾರ್ದು, ಇದು ಮರದ ಹಣ್ಣಿನ ಸಿಹಿ ಮಾತ್ರ. ಅದರ ಸಿಹಿ ಇಲ್ಲ, ಗಮ್ಮದುಂಟು. ಇನ್ನೊಂದು ಸ್ಪೆಷಲಾಗಿ ಕ್ಯಾಬೇಜ್ ಮತ್ತು ಕ್ಯಾರೆಟ್ ಪಕೋಡ. ತುಂಬ ಖಾರ ಇಲ್ಲ, ಅದ ಇದೆ. ಮತ್ತು ಏನು ನೀವು ಉದ್ದ ಏನು ಕ್ಯಾರೆಟನ್ನು ಪೀಸ್ ಮಾಡಿದ್ರಲ್ಲ, ಅದರದ್ದು ಪೀಸ್ ಹಾಗೆ ಸಿಗ್ತುಂಟು ನೋಡಿ, ಅದು ಚೆನ್ನಾಗುಂಟು. ಮತ್ತು ಇದು ಏನು ಕ್ಯಾರೆಟ್ ಅಷ್ಟೇ ಬೆಂದರೆ ಚೆನ್ನಾಗಿರುತ್ತಲ್ಲ, ತುಂಬ ಬೆಂದರೆ ಪಿಚುಕ್ ಆಗ್ತದೆ. ಎಂತಾಗ್ತದೆ? ಪಿಚುಕ್ ಆಗ್ತದೆ. ಬಾಯಿಗೆ ಸಿಗಬೇಕು, ಅದು ಸ್ವಲ್ಪ ಗಟ್ಟಿ ಇರಬೇಕು. ಗಟ್ಟಿ ಇರಬೇಕು. ಅದು ಗೊತ್ತಾಗ್ತದೆ, ಕ್ಯಾರೆಟು ಅದರ ಫ್ಲೇವರ್ ಹಾಗೆ. ಹೌದು, ಚೆನ್ನಾಗುಂಟು. ನನ್ನ ಪ್ರಕಾರ ಇದಕ್ಕೊಂಚೂರು ಚಟ್ನಿನೂ ಹೊಡಿದ್ರು ಕೂಡ ನಡೀತದೆ, ಬೇಕಾದರೆ ತಗೊಳ್ಬೋದು. ಹೌದು, ಇದು ಆ್ಯಕ್ಚುಲಿ ಟೇಸ್ಟ್ ಬಂದಿದೆ. ನಾವು ನಾರ್ಮಲ್ ಆಗಿ ಕ್ಯಾರೆಟನ್ನು ಹಾಗೆ ಹಸಿ ತಿಂತೇವೆ, ಅಥವಾ ಏನು ಉಪ್ಪಲ್ಲಿ ಹಾಕಿ ಆ ಥರ ಕೂಡ ತಿಂತೇವೆ. ಉಪ್ಪಲ್ಲಿ ಸಿಹಿಯಲ್ಲ, ಹಾಗೆ ತುಂಬ ತಿನ್ನಲಿಕ್ಕೆ ಆಗೋದಿಲ್ಲ. ಇದು ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಟೀ ಜೊತೆ ಪಕ್ಕ ಮ್ಯಾಚಿಂಗ್ ತಗೋಬೋದು. ಸಾಕಾಗಿದೆ. 2 ಡಿಶು ಕೂಡ ಏನು ಡೀಪ್ ಫ್ರೈ. ಹಾಗಾಗಿ ಟೇಸ್ಟ್ ಅಂತೂ ಈ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಾಗೆ ಉಂಟು. ಹೇಗೆ ಅನ್ನಿಸ್ತು ನಿಮಗೆ? ನಮಗೆ ಖುಷಿ ಆಯಿತು, ತುಂಬ ನಮಗೆ ಖುಷಿ ಆಯಿತು. ನಮಗೆ ಕೂಡ ಖುಷಿ. ನೋಡಿ, ಈ ಥರ ಎಲ್ಲ ಸ್ಪೆಷಲಾಗಿ ಫ್ರೈ ಮಾಡಿಕೊಟ್ರೆ ಇನ್ನೂ ಖುಷಿ ಆಗುತ್ತೆ. ಹಾಗಾಗಿ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಒಳಗಡೆ ನಿಮಗೆ ನಡೆಯಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಕ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಜೊತೆಗೆ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಜ್ಯೋತಿ ಮ್ಯಾಮ್ ಸಾಕಾಗುವಂತಹ ಕ್ಯಾರೆಟ್ ಕ್ಯಾಬೇಜ್ ಹಾಕಿದ ಪಕೋಡ ಮತ್ತು ಸ್ಪೆಷಲ್ ಆಗಿ ಹಲಸಿನ ಹಣ್ಣಿನ ಪೋಡಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸಿದೆ. ನಮಸ್ಕಾರ.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.